ವರ್ಧಂತಿಯಲ್ಲಿ ಯಾವ ರೀತಿಯಲ್ಲಿ ಆಚರಿಸಬೇಕು ಎನ್ನುವ ಆಲೋಚನೆಯಲ್ಲಿ ಹೊರಟಾಗ ನಮಗೆ ದೇವರು ಕೊಟ್ಟಂತಹ ಒಂದು ಪ್ರೇರಣೆ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ದೇವರು ಕೊಟ್ಟ ಪ್ರೇರಣೆ ಅದು ಮಾತ್ರ ವೈಭವ ಎನ್ನುವಂತಹ ಶೀರ್ಷಿಕೆಯನ್ನು ಕೊಟ್ಟು ಮಾತ್ರ ವೈಭವದ ಮುಖಾಂತರವಾಗಿ ನಾವು ಎಲ್ಲ ವರ್ಧಂತಿ ಆಚರಣೆಯನ್ನು ಮಾಡಬೇಕು ಎನ್ನುವ ಸಂಕಲ್ಪದಲ್ಲಿ ಬರಬೇಕು. ದೇವಿಯನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳಬಹುದು. ಎಲ್ಲ ಮಾತೆಯರು ಕೂಡ ಬಂದಿದ್ದಾರೆ. ಪ್ರಾಯಶಃ 9ರ ಹಾಗೆ 9:21 ಮಾತೆಯರು ನಿಂತುಕೊಂಡು ನಾವು ದೀಪವನ್ನು ಪ್ರಜ್ವಲಿಸುವ ಮುಖಾಂತರವಾಗಿ ಈ ಒಂದು ಮಾತೃವೈಭವ ಎನ್ನುವಂತಹ ವರ್ಧಂತಿಯ ಆಚರಣೆಗೆ ಒಂದು ಆರಂಭ ಅಂತ ಮಾಡ್ತಾ ಇದ್ದೇವೆ, ಒಂದು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಕಾಪು ಮಾರಿಯಮ್ಮನನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಕಾಪು ಮಾರಿಯಮ್ಮನನ್ನು ಕೂಡ ಕೈಗೊಂಡು ಪ್ರಾರ್ಥಿಸಿಕೊಳ್ಳುವಂತಹ ಮಾಡುವ ಎಲ್ಲವೇ ತಾರೀಖಿನ ತನಕ ನಾವು ಮಾಡುವಂತಹ ಎಲ್ಲ ಧಾರ್ಮಿಕ ಆಚರಣೆಯಿಂದ ಮತ್ತು ಬೇರೆಲ್ಲ ಆಗುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿ, ಸಭಾ ಕಾರ್ಯಕ್ರಮಗಳಾಗಿ, ಆರ್ಥಿಕ ಕಾರ್ಯಕ್ರಮಗಳಾಗಿ ಎಲ್ಲವೂ ಕೂಡ ನಮ್ಮಿಂದಲೇ ಒಂದು ಸಾಂಘಿಕವಾಗಿ ನೆರವೇರಿಸಿಕೊಳ್ತಾ ಯಾರೆಲ್ಲ ಇದಕ್ಕೋಸ್ಕರವಾಗಿ ಭಾಗಿಯಾಗಿಲ್ಲ ಅವರಿಗೆಲ್ಲರಿಗೂ ಶ್ರೇಯಸ್ಸನ್ನು ಕೊಡ್ತಾ ದೇವರು ಅನ್ನಪ್ರಸಾದ ಸೇವೆಯನ್ನು ಕೂಡ ಅನ್ನದಾನ ಸೇವೆಯನ್ನು ಕೂಡ ಮಾಡುವಂತಹ ಸಂಕಲ್ಪದಲ್ಲಿ ತೊಡಗಿದ್ದೇವೆ. ದೇವರಿಗೆ ಅತೀ ಪ್ರೀತಿಕರವಾಗಿರತಕ್ಕಂತಹ ದಾನಗಳಲ್ಲಿ ಅನ್ನದಾನ ಎನ್ನುವಂತಹದ್ದು ಬಹಳ ಮುಖ್ಯವಾದಂತಹ ದಾನ. ಅದರಿಂದಾಗಿ ಅನ್ನದಾನವನ್ನು ಸ್ವೀಕಾರ ಮಾಡುವುದು ವ್ಯಕ್ತಿ ಅನ್ನವನ್ನು ಸ್ವೀಕಾರ ಮಾಡುವುದು ಅಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ದೇವರೇ ಸನ್ನಿಹಿತರಾಗಿ ತನಗೆಷ್ಟು ಬೇಕು ಅಷ್ಟನ್ನು ಅವಲಂಬನವಾಗಿ ಸ್ವೀಕಾರ ಮಾಡಿರುತ್ತಾರೆ ಎನ್ನುವಂತಹದ್ದು ಶಾಸ್ತ್ರ ಪದ್ಧತಿ. ಆ ನಿಟ್ಟಿನಲ್ಲಿ ಮಾಡುವಂತಹ ಸಂಕಲ್ಪದ ಆಚರಣೆಗೆ ದೇವರು ಅನುಗ್ರಹಿಸಬೇಕು. ಎಲ್ಲ ಕರ್ಮಾಂಗಗಳು ಕೂಡ ಉತ್ತಮ ಕಲ್ಪದಲ್ಲಿ ನಡೆಯುವಂತೆ ದೇವರು ಕಾಪಾಡಬೇಕು. ಈಗ ನಾವು ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಎಲ್ಲ ಮಾತೆಯನ್ನು ಕೂಡ ಒಡಗೂಡಿಕೊಂಡು ಇವತ್ತು ನಾವು ದೇವರ ಬಲಭಾಗದಲ್ಲಿ ದೀಪವನ್ನು ಪ್ರಜ್ವಲಿಸುವುದರ ಮುಖಾಂತರವಾಗಿ ಈ ಒಂದು ಮಾತೃವೈಭವ ಎನ್ನುವಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕೆ ನಾವು ಹೊರಡ್ತಾ ಇದ್ದೇವೆ. ದೀಪವನ್ನು ಪ್ರಜ್ವಲಿಸುವ ಮುಖಾಂತರವಾಗಿ ನಮ್ಮೆಲ್ಲರ ಬದುಕು ಕೂಡ ಪ್ರಜ್ವಲಿಸುವಂತೆ ದೇವರನ್ನು ಕಾಪಾಡಬೇಕು. ನಾವೆಲ್ಲರೂ ಕೂಡ ಕೈ ಮುಗಿದ ದೇವರ ಸನ್ನಿಧಾನದಲ್ಲಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಇಲ್ಲಿಗೆ ಹಾಕಬೇಕು. ದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಎಲ್ಲರೂ ನಾನು ಹೇಳ್ತೇನೆ, ಒಮ್ಮೆ ಮಂತ್ರವನ್ನು ಹೇಳ್ತೇನೆ, ನಂತರ ನಾವೆಲ್ಲರೂ ಕೂಡ ಒಟ್ಟಾಗಿ ಆ ಮಂತ್ರವನ್ನು ಗಟ್ಟಿಯಾಗಿ ಹೇಳೋಣ. ಸರ್ವಮಂಗಲ ಮಂಗಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸೇರಿಕೊಂಡು ಮಾತೃವೈಭವ ಎನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ವಾರ್ಷಿಕವಾದಂತಹ ವರ್ಧಂತಿಯನ್ನು, ಅದರಲ್ಲೂ ವಿಶೇಷವಾಗಿ ಪ್ರಥಮ ವಾರ್ಷಿಕ ವರ್ಧಂತಿಯಿಂದ ಈ ಪ್ರಥಮ ವಾರ್ಷಿಕ ಮಾತೃವೈಭವದ ಮುಖಾಂತರವಾಗಿ ಆರಂಭಿಸಿ ಮತ್ತೆ ಇದನ್ನು ಅದೇ ರೀತಿಯಲ್ಲಿ ಮುಂದುವರಿಸಬೇಕು ಎನ್ನುವ ಸಂದರ್ಭದಲ್ಲಿ ನಾವೆಲ್ಲ ಮಾತೆಯರಿಗೆ ಹೇಳಿಕೊಂಡಿದ್ದೇವೆ. ನಮ್ಮ ಸಂಸ್ಕೃತಿ ಅಂತಹದ್ದೇ. ನಮ್ಮ ಸಂಸ್ಕೃತಿ ಹೇಳಿದ್ರೆ ನಾವು ಮೆಟ್ಟಿರುವಂತಹ ದೇಶವನ್ನು ನಾವು ಭಾರತ ಮಾತೆ ಅಂತ ಕರೆಯುತ್ತೇವೆ. ನಮ್ಮ ದೇಶವನ್ನೇ ನಾವು ಮಾತೃತ್ವದಲ್ಲಿ ಕಂಡಂತಹ ಸಂಸ್ಕೃತಿ. ಇನ್ನು ನಮಗೆ ಉಸಿರುಗೊಂಡಂತಹ ಪ್ರಕೃತಿ, ನಾವು ಪ್ರಕೃತಿ ಮಾತೆ ಅಂತ ಕರೆಯುತ್ತೇವೆ. ನಮಗೆ ಕುಡಿಯಲಿಕ್ಕೆ ನೀರು ಕೊಟ್ಟಂತಹ ಗಂಗೆಯನ್ನು ನಾವು ಗಂಗಾ ಮಾತೆ ಅಂತ ಕರೆಯುತ್ತೇವೆ. ನಮಗೆ ಜ್ಞಾನವನ್ನು ಕೊಟ್ಟಂತಹ ವೇದವನ್ನು ನಾವು ವೇದ ಮಾತೆ ಅಂತ ಕರೆಯುತ್ತೇವೆ.
ನಾವೆಲ್ಲ ಕೇಳಿಕೊಂಡು ರಾಮಾಯಣದ ಕಥೆಯನ್ನು ನಾವೆಲ್ಲ ಕೇಳಿದ್ದೇವೆ. ನಂತರ ಲಂಕೆಯಲ್ಲಿ ಶ್ರೀರಾಮಚಂದ್ರನಿಗೆ ಒಂದು ದೊಡ್ಡ ಆಫರ್ ಕೊಡ್ತಾರೆ. ಏನು ಗೊತ್ತಾ? ಲಂಕೆಯಲ್ಲಿ ಶ್ರೀರಾಮ ಇಲ್ಲೇ ಇಟ್ಕೊಂಡು ಲಂಕೆಯಲ್ಲಿ ಬೇಕಾದಷ್ಟು ಸಂಪತ್ತಿದೆ. ರಾಮವನ್ನು ಮಾತನಾಡ್ತಾನೆ ಆ ಸಮಯದಲ್ಲಿ, ನನಗೆ ಇಲ್ಲಿ ಬೇಕಾದಷ್ಟು ಸಂಪತ್ತಿ ಕೂಡ ಎರಡು ಸಂಗತಿಗಳನ್ನು ನೋಡಲಿಕ್ಕಿಲ್ಲ. ಜನನಿ ಜನ್ಮ ಭೂಮಿಷ್ಠ ಸ್ವರ್ಗಾಧಿಕರಿಸಿ ದೊಡ್ಡ ಮಾತನಾಡುತ್ತಾನೆ. ಭೂಮಿಯನ್ನು ಯಾವ ಸಂದರ್ಭದಲ್ಲೂ ಬರೋದಿಲ್ಲ, ಅದನ್ನು ಬಿಟ್ಟು ಬರೋದಿಲ್ಲ, ಅದು ನನಗೆ ಬೇಕು ಎನ್ನುವಂತಹ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಆ ನಿಟ್ಟಿನಲ್ಲಿ ತಾಯಿತನಕ್ಕೆ ವಿಶೇಷವಾಗಿರುವಂತಹ ಪ್ರಾಧಾನ್ಯತೆ ನಮ್ಮ ಶಾಸ್ತ್ರದಲ್ಲೂ ಕೂಡ ಕೊಟ್ಟಿದ್ದಾರೆ. ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಮಾತೃತ್ವ ಎಂತಹ ಶಕ್ತಿ ಅಂತ ಹೇಳಿದ್ರೆ, ಇವತ್ತು ನಾವು ಮಾತೃವೈಭವ ಎನ್ನುವಂತಹ ಹೆಸರಿಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ತಾಯಿಯಲ್ಲಿರುವ ಶಕ್ತಿ ಪ್ರಾಯಶಃ ಲೋಕದಲ್ಲಿ ಯಾವ ವ್ಯಕ್ತಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬ ತಾಯಿ ಮಾತ್ರ ಇನ್ನೊಂದು ವ್ಯಕ್ತಿಗೆ ಜನ್ಮ ಕೊಡಲಿಕ್ಕೆ ಸಾಧ್ಯ. ಎಷ್ಟು ದೊಡ್ಡ ವ್ಯಕ್ತಿಯಾಗಿದ್ದರೂ ಕೂಡ ಒಬ್ಬ ವ್ಯಕ್ತಿಗೆ ಜನ್ಮ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ವ್ಯಕ್ತಿಗೆ ಜನ್ಮವನ್ನು ಕೊಡತಕ್ಕಂತಹ ಪೂರ್ಣ ಸ್ವಾತಂತ್ರ್ಯ ಮತ್ತು ಅಧಿಕಾರ ಮತ್ತು ತಾಕತ್ತಿರುವಂತಹದ್ದು ಅದು ತಾಯಿಗೆ ಮಾತ್ರ. ಆ ನಿಟ್ಟಿನಲ್ಲಿ ತಾಯಿಯ ಋಣವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸಂಕಲ್ಪ ಏನು ಅಂತ ಕೇಳಿದ್ರೆ, ನೀವೆಲ್ಲರೂ ಕೂಡ ಸ್ತ್ರೀಯರಾಗಿ ಬಂದಿದ್ದೀರಿ, ಮಾತೆಯರಾಗಿ ಬಂದಿದ್ದೀರಿ. ನಾವು ಎಲ್ಲರೂ ಕೂಡ ಸೇರಿಕೊಂಡು 9ರ ಹಾಗೆ 9 ವರ್ಗದಲ್ಲಿ 9 ವೃಂದದಲ್ಲಿ ಇವತ್ತು ಸೇರಿದ್ದೀರಿ. ನೀವು ಕೇವಲ ಸ್ತ್ರೀಯರಲ್ಲ, ನೀವು ಕೇವಲ ಮಾತೆಯರಲ್ಲ, ನೀವು ಒಳಗಡೆ ಇರತಕ್ಕಂತಹ ದೇವಿಯ ಸ್ವರೂಪ ಎನ್ನುವಂತಹ ಭಾವವನ್ನು ಹೊತ್ತುಕೊಂಡು ಇವತ್ತು ನಾವು ನಮ್ಮ ಕೈಯಲ್ಲಿ ದೀಪವನ್ನು ಕೊಟ್ಟಿದ್ದೇವೆ. ಈ ದೀಪವನ್ನು ಹಿಡಿದಂತಹ ನಿಮ್ಮಲ್ಲಿ ನಾವು ದೇವತ್ವವನ್ನು ಕಾಣ್ತೇವೆ. ನಾವು ದೀಪವನ್ನು ಹಚ್ಚುವುದರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಈ ಚಾಲನೆಯನ್ನು ಕೊಡುವುದರ ಮುಖಾಂತರವಾಗಿ ಮಾತೃವೈಭವ ಮಾತ್ರೆ ಎಲ್ಲ ಮಾತೆಯರಿಂದಲೇ ಆರಂಭ ಆಗಬೇಕು. ಯಾರೆಲ್ಲ ಇವತ್ತು 1 ಜನ ಮಾತೆಯನ್ನು ಹೊಂದಿದ್ದೀವೋ, ಇವತ್ತು ನೀವು ಇಲ್ಲಿ ದೀಪ ಹಚ್ಚಿದವರು, ಈ ದೀಪ ನಿಮ್ಮ ಮನೆಯನ್ನು ಬೆಳಗ್ತಾರೆ, ನಿಮ್ಮ ಬದುಕನ್ನು ಬೆಳಗ್ತಾರೆ, ನಮ್ಮ ಇಡೀ ಸರ್ಕಾರವನ್ನು ಬೆಳಗ್ತಾರೆ, ನಮ್ಮೆಲ್ಲರ ಬದುಕನ್ನು ಬೆಳಗುವುದರ ಜೊತೆಗೆ ಎಲ್ಲ ಮಾತೆಯ ಕೈಯಲ್ಲಿ ಮುಂದಿನ ಜನರೇಷನ್ ಇದೆ, ಮುಂದಿನ ಪೀಳಿಗೆ ಇದೆ. ಆ ಮುಂದಿನ ಪೀಳಿಗೆಯು ಕೂಡ ಈ ಒಂದು ಕ್ಷೇತ್ರ ಅದು ಒಂದು ಮಾದರಿಯಾಗಿ ಹೋಗಿ ಅಂತ ನಾವು ಪ್ರಾರ್ಥಿಸಿಕೊಳ್ಳಿ. ಏನು ಕಾಪು ಮಾರಿಯಮ್ಮ ದೇವಸ್ಥಾನದ 10ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಇವತ್ತು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಖಂಡಿತ ಇವತ್ತೆಲ್ಲರೂ ಕೂಡ ದೇವಿಯ ಆರಾಧಕರು ನಾವೆಲ್ಲ. ತಾಯಿ ಇಲ್ಲದೇ ಇದ್ದರೆ ನಾವು ಯಾರು ಕೂಡ ಇಲ್ಲ ಅಂತ ಹೆಣ್ಣನ್ನೇ ನಾವೆಲ್ಲರೂ ಕೂಡ ನದಿಗಳಿಗಿರ್ಬೋದು ಎಲ್ಲದಕ್ಕೂ ಕೂಡ ಹೆಸರಿರ್ತಕ್ಕಂಥದ್ದು ಹೆಣ್ಣಿನ ಹೆಸರನ್ನೇ. ಹಾಗಾಗಿ ಏನು ಮಾತೃ ಸ್ವರೂಪರ ದೇವಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಇವತ್ತು 10ನೇ ವಾರ್ಷಿಕೋತ್ಸವದ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಖಂಡಿತ ಈ ಬಂದಂಥ ಭಕ್ತರಿಗೆಲ್ಲರೂ ಕೂಡ ಆ ತಾಯಿ ಆಶೀರ್ವಾದ ಮಾಡಿ ಅವರೆಲ್ಲರ ಬಾಳನ್ನು ಬೆಳಗಲಿ ಅಂತಕ್ಕಂಥದ್ದನ್ನು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಏನು ಈ ಒಂದು ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಉತ್ತಮ ರೀತಿಯಲ್ಲಿ ಒಂದು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದರೆ ಖಂಡಿತ ಇದು ವಿಶೇಷವಾದಂಥ ಒಂದು ಸ್ಥಳ. ನಾನು ಪ್ರಾರಂಭದಲ್ಲೂ ಕೂಡ ಬಂದಿದ್ದೆ, ಉದ್ಘಾಟನೆ ಸಂದರ್ಭದಲ್ಲಿ ನೆಕ್ಸ್ಟ್ ಡೇ ಬಂದಿದೆ. ಖಂಡಿತ ಇಲ್ಲಿರ್ತಕ್ಕಂಥ ಶಕ್ತಿ ಅಗಾಧವಾದ್ದು. ಆ ತಾಯಿಯ ಶಕ್ತಿಯನ್ನು ನಾವೆಲ್ಲರೂ ಕೂಡ ಪಡ್ಕೊಂಡು ನಾವೆಲ್ಲೂ ಒಂದು ನಮ್ಮ ಜೀವನವನ್ನು ಒಂದು ಸಮೃದ್ಧಿಗೊಳಿಸ್ಕೊಳ್ಳೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ, ಮತ್ತು ಜೊತೆಗೆ ನಾಡನ್ನ ಎಲ್ಲ ಸುಭಿಕ್ಷವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು
ಕಾಲಕ್ಕೆ ಮಳೆ ಬೆಳೆಯಾಗಿ ಎಲ್ಲರೂ ಕೂಡ ಸಂತುಷ್ಟಿಯಾಗಿರಲಿ ಅಂತಕ್ಕಂಥದ್ದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.